ಕಲಾವಿದ ಜೋಡಿ ಅಂತ ಕರಿಬಹುದು. ಇವರು ನಾಟಕದ ಮ್ಯೂಸಿಷಿಯನ್, ಇವರು ನಾಟಕದಲ್ಲಿ ಹೀರೋಯಿನ್. ಪ್ರಪೋಸ್ ಅವನೇ ಮಾಡಿದ್ನಿ. ಇಬ್ಬರಿಗೂ ಕ್ರಶ್ ಇತ್ತು, ಹೇಳ್ಕೊಳ್ಳಿಲ್ಲ ಅಷ್ಟೇ. ಅಂದ್ರೆ ಫಸ್ಟ್ ಇಂದ ಕಂಡಿದ್ದೆ ಅಲ್ಲ, ನಾಟಕದಲ್ಲೆಲ್ಲ ಪರಿಚಯ ಇತ್ತಲ್ಲ, ಅದಕ್ಕೆ ನನ್ಗೂ ಸ್ವಲ್ಪ ಕ್ರಶ್ ಇದ್ದಿತ್ತು, ಒಪ್ಕೊಂಡೆ. ಸ್ವಲ್ಪ ಕ್ರಶ್ ಇದ್ದಿತ್ತು. ಈಗ ಅವ್ರೇನಾದ್ರು ನಾಟಕದಲ್ಲಿ ಹೀರೋ ಆಗ್ಬೇಕಾ? ಹೀರೋ ಆದ್ರೆ ಒಳ್ಳೇದೇ. ಒಳ್ಳೇದು. ನಮ್ಗೂ ಅದೊಂದು ಆಸೆ ಇತ್ತು, ನಾವಿಬ್ರು ಹೀರೋ ಹೀರೋಯಿನ್ ಆಗಿ ಮಾಡ್ಬೇಕಂತ. ಒಳ್ಳೆ ಪಾಪದ ಮಗು ತರ ಅನ್ಸ್ತ, ಸ್ಮೈಲ್. ಮಗು ತುಂಬಾ ಖುಷಿ ಆಗ್ತಿತ್ತು ಈ ದೇವಸ್ಥಾನದಲ್ಲಿ ಮದ್ವೆ ಆಗಿ. ಖುಷಿ ಅವನು ಮುಲ್ಪ ಮದ್ಮೆ ಅಂದಿಲ್ಲ. ಸ್ಟೇಜಿನಲ್ಲಿ ಹೀರೋಯಿನ್ ಬರುವಾಗ ಬಹಳ ರೊಮ್ಯಾಂಟಿಕ್ ಆದಂತ ಮ್ಯೂಸಿಕ್ ಅನ್ನ ಹಾಕಿ 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 ಪಟಾಯಿಸಿಕೊಂಡಂತ ಜೋಡಿ. ಬಹಳ ವಿಶೇಷವಾಗಿ ಈ ಜೋಡಿಯನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇವರಿಬ್ಬರನ್ನು ಕೂಡ ಕಲಾವಿದ ಜೋಡಿ ಅಂತ ಕರಿಬಹುದು. ಇವರು ನಾಟಕದ ಮ್ಯೂಸಿಷಿಯನ್, ಇವರು ನಾಟಕದಲ್ಲಿ ಹೀರೋಯಿನ್. ಬ್ರಹ್ಮವರದವರು. ಇವರನ್ನ ಮಾತನಾಡಿಸಬೇಕು. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ಹೇಗಾಯ್ತು ಲವ್? ನಾಟಕದಲ್ಲಿ ಸಿಕ್ಕದ್ದು. ಹೇಳಿ ಹೇಳಿ. ನಾಟಕದಲ್ಲಿ ಪ್ರಪೋಸ್ ಅವನೇ ಮಾಡಿದ್ನಿ, ನೋಡಕ್ ಹೋಯ್ಲಿಲ್ಲ. ಅವ್ರು ಪ್ರಪೋಸ್ ಮಾಡಿದ್ರು. ಯಾವಾಗ? ನಾಟಕ ಸೆಪ್ಟೆಂಬರ್ 23. ಸೆಪ್ಟೆಂಬರ್ 23. ಕರೆಕ್ಟ್ ಡೇಟ್ ಎಲ್ಲ ನೆನ್ಕೊಳ್ಬಹುದು. ಏನು ಅಂತ ಹೇಳಿದ್ರು? ಏನ್ ಹೆಸರು? ನಿಮ್ದು ಏನ್ ಹೆಸರು? ಪೂಜಾ. ಅವ್ರದ್ದು? ನಿತಿನ್. ನಿತಿನ್. ಫಸ್ಟ್ ನಿತಿನ್ ಹತ್ರ ಮಾತಾಡ್ತೇನೆ. ನೀವು ಸ್ವಲ್ಪ ಗಲಿಬಿಲಿ ಹೇಳಿದ್ದೇನೆ. ನಿತಿನ್, ಎಷ್ಟು ವರ್ಷದ ಲವ್? 1 year. 1 year. 1 year. ಅದಕ್ಕಿಂತ ಮೊದಲು ನೋಡ್ತಾ ಇದ್ರ ಅಂತಲ್ಲ? ನಾಟಕ ತಗೊಂಡಿತ್ತ. ನಾಟಕ ಹಾ. ಹೆಡ್ ಆಕ್ಟರ್ ಹೆಡ್ ಆಕ್ಟಿಂಗ್. ಎಂಬೇರೆ ಅವರಿಗೆ ನೀವೇನು ಮ್ಯೂಸಿಕ್ ಕೊಡ್ತಾ ಇದ್ದೀರಾ? ಮ್ಯೂಸಿಕ್ ಮ್ಯೂಸಿಕ್ ಅರೆ ಮ್ಯೂಸಿಕ್ ಕೊಡ್ತಾ ಇದ್ದೀರಿ. ಓಕೆ. ಅವ್ರಿಗೆ ನೀವು ಅವರನ್ನ ಫಸ್ಟ್ ಲವ್ ಮಾಡಿದ್ದು ನೀವು ಅವರ? ಇಬ್ಬರಿಗೂ ಕ್ರಶ್ ಇತ್ತು, ಹೇಳ್ಕೊಳ್ಳಿಲ್ಲ ಅಷ್ಟೇ. ಇತ್ತು. ಇಬ್ಬರಿಗೂ ಇತ್ತು. ಇಬ್ಬರಿಗೆ ಇತ್ತ ನಿಮಗೆ? ಇತ್ತ. ಓಕೆ. ಈಗ ಮ್ಯೂಸಿಕಲ್ಲಿ ಅವರು ಹೀರೋ, ನಾಟಕದ ಮ್ಯೂಸಿಕಲ್ಲಿ ಅವರು ಹೀರೋ, ನಾಟಕದಲ್ಲಿ ನೀವು ಹೀರೋಯಿನ್. ಈಗ ಇಬ್ರು ಕೂಡ ಕಲಾವಿದ ಹೀರೋಯಿನ್ ಆಗಿದ್ರಿ. ಏನ್ ಹೇಳಕ್ ಬಯಸ್ತೀರಿ? ಖುಷಿ ಅವನು. ಬದುಕಿನ ಬಗ್ಗೆ ಏನ್ ಹೇಳ್ತೀರಿ? ಖುಷಿ ಅವನುಂಟು ಅದೇ. ಖುಷಿ ಅವನು. ಈಗ ಇವರಿಗೆ ತುಳು ಬರೋದಿಲ್ಲ? ಕನ್ನಡ. ಕನ್ನಡ. ನಿಮಗೆ ತುಳು ಕಲಿಸ್ತಾರ ಅವರು? ಕಲ್ಸು ಕೇಳಿದೆ, ಇನ್ನೇನು ಗೊತ್ತಿಲ್ಲ. ಕಲ್ಸು ಕೇಳಿದೆ. ಕೇಳಿದಿರಾ? ಎಂತ 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 ಕಲಿಸೋದು? ಕಲ್ಸ್ತಾ ಏನೆಲ್ಲ ಕಲ್ತಿದ್ದೀರಿ? ಇನ್ನೇ ಅಂತದ್ದು ಕಲೀಲಿಲ್ಲ, ಅರ್ಥ ಆಗತ್, ಮಾತಾಡಕ್ ಗೊತ್ತಿಲ್ಲ. ಈಗ ನೆಕ್ಸ್ಟ್ ಬದುಕು ಹೇಗೆ ಸರ್? ಈಗ ಇಬ್ರು ಕಲಾವಿದರು, ಬೇರೆ ಏನ್ ಮಾಡ್ತೀರಿ? ಡ್ರೈವಿಂಗ್ ಮತ್ತೆ ಬಸ್ ಡ್ರೈವಿಂಗ್. ಯಾವ್ದು? ಸಿಟಿ ಬಸ್ ಉಡುಪಿದ. ಉಡುಪಿ ಸಿಟಿ ಬಸ್ ಓಡಿಸ್ತೀರಿ ಅಂತಂದ್ರೆ ವೇಗದೂತ ನೀವು ಅಲ್ವಾ? ಇಲ್ಲ ಕಂಚನಿ. ಅಂಚನೆ ವೇಗದೂತ. ಈಗ ಲವ್ ಫಸ್ಟ್ ಇರೆಗಾಂಡತ ಪ್ರಪೋಸ್ ಮಲ್ಪರ ಪೊನ್ನಾಗ ಏತ್ ಕಷ್ಟ? ಒಂಚು ಪೋಡಿಗಾಂಡು ದಾದ ಪನ್ಪೇರ ಏನೋ ಅಂತ ಧೈರ್ಯ ಮಂಡೆ ಒಪ್ಪಿಯೇರಿ. 2 ದಿನ ಬಿದ್ದು ಒಪ್ಪಿಯೇರಿ. 2 ದಿನ? ಯಾಕೆ 2 ದಿನ ತಗೊಂಡದ್ದು? ಅಂದ್ರೆ ಫಸ್ಟ್ ಇಂದ ಕಂಡಿದ್ದೆ ಅಲ್ಲ, ನಾಟಕದಲ್ಲೆಲ್ಲ ಪರಿಚಯ ಇತ್ತಲ್ಲ, ಅದಕ್ಕೆ ನನ್ಗೂ ಸ್ವಲ್ಪ ಕ್ರಶ್ ಇದ್ದಿತ್ತು, ಒಪ್ಕೊಂಡೆ. ಸ್ವಲ್ಪ ಕ್ರಶ್ ಇದ್ದಿತ್ತು ಅಲ್ಲ, ಒಪ್ಕೊಂಡ್ರಿ. ಈಗ ಮನೆಯಲ್ಲಿ ಹೇಗೆ ಒಪ್ಪಿಸಿದ್ರಿ? ಅವು ಇಲ್ಲ ಫಸ್ಟ್ ಮೇರೆ ಬನ್ನಿ ಅಕಲ್ನೆಲ್ಲ ಇಂಚ ಇಷ್ಟ ಅಂತ ಒಪ್ಪಿಯರು. ಆಣಂತೂದು ಒಪ್ಪಿಯರು. ಪಾಪದೇ ಬಂದು ಪಾಪದವ್ರ ನಿಮ್ಮನೇಲಿ ಏನಂತ? ಒಪ್ಪಿಗೆ ಕೊಟ್ಟಿದ್ರು. ಒಪ್ಪಿ ಕೊಟ್ರ? ಈಗ ನಾಟಕಕ್ಕೆಲ್ಲ ಒಟ್ಟಿಗೆ ಹೋಗುದೇನು? ಹಾ, ಒಟ್ಟಿಗೆ. ಇನ್ನು ನಾಟಕ ನೀವು ಮುಂದುವರಿಸ್ತಾ ಇದ್ದೀರಿ? ಹೌದು. ಈಗ ಮಾಡ್ತಾ ಇದ್ದೀರಿ. ಯಾವುದು? ನಮ್ದು ಗಗ್ಗರ ದೈವದನಿ. ಯಾವ ಟೀಮ್ ಯಾವುದು? ತ್ರಿನೇತ್ರ ಕಲಾತಂಡ. ತ್ರಿನೇತ್ರ ಕಲಾತಂಡ. ಎಲ್ಲಿ ಊರು? ಕೋಟ. ತ್ರಿನೇತ್ರ ಕಲಾತಂಡ ಕೋಟ. ನೀವು ಅವೇ ಟೀಮ್. ಓಕೆ. ಇವ್ರು ಬರೋ ಸ್ವಲ್ಪ ಜೋಶ್ನ ಮ್ಯೂಸಿಕ್ ಹಾಕ್ತೀರಾ? ಇಲ್ಲ, ಸ್ವಲ್ಪ ಕ್ರಿಯೇಟಿವ್ ಆಗಿ ಸುಮ್ಮನೆ ನೀವು ಹಾಕ್ತೀರಿ ಅಂತ ಸತ್ಯ ಹೇಳಿ. ಆಗುದಿಲ್ಲ ಸತ್ಯ ಹೇಳಿ, ಮತ್ತೆ ಹಾಕ್ತಾರೆ ಅಂತ. ಈಗ ಬದುಕಿನ ಕನಸೇನಮ್ಮ? ಅವನ ಜೊತೆ ಮುಂದೆ ಒಳ್ಳೆ ರೀತಿಯಲ್ಲಿ ಇರ್ಬೇಕಂತ. ಒಳ್ಳೆ ರೀತಿಯಲ್ಲಿ. ಈಗ ಅವ್ರೇನಾದ್ರು ನಾಟಕದಲ್ಲಿ ಹೀರೋ ಆಗ್ಬೇಕಾ? ಹೀರೋ ಆದ್ರೆ ಒಳ್ಳೇದೇ. ಒಳ್ಳೇದು. ನಮ್ಗೂ ಅದೊಂದು ಆಸೆ ಇತ್ತು, ನಾವಿಬ್ರು ಹೀರೋ ಹೀರೋಯಿನ್ ಆಗಿ ಮಾಡ್ಬೇಕಂತ. ನಾಟಕದಲ್ಲಿ ಮಾಡ್ಬೇಕು ಒಂದು ಆಸೆ ಇತ್ತು. ನೋಡಿ, ನೀವು ಹೀರೋ ಆಗ್ತೀರಾ? ಚಾನ್ಸ್ ಸಿಕ್ಕಣಪ್ಪ. ಏ ಪಂಡ ಹೀರೋ ನಟನೆ ಮಲ್ಪುವರ? ಮತ್ತೆ ಮಲ್ದೆ ನೆದ್ದು ಮಲ್ದೆ. ಬ್ಯಾಟೆ ಟೀಮ್ ನಾನು ಒಂದು ಕಾಮಿಡಿ ಟೂರ್ ಮಲ್ದೆ. ಕಾಮಿಡಿ. ಅವ್ರು ಕಾಮಿಡಿ ನೋಡಿದಿರಾ?
ಅದು ನಿಜ. ನಾನು ಅದಕ್ಕೆ ಬೇರೆ ಚಿಕ್ಕದಿಚ್ಚಿ ಚಾನ್ಸ್ ಚಿಕ್ಕದಿಚ್ಚಿ. ಏನು ನೋಡ್ಲಿಲ್ವಾ ಅವ್ರ ಕಾಮಿಡಿ ನೋಡ್ಲಿಲ್ವಾ? ಫೋಟೋ ಎಲ್ಲ ನೋಡಿದ್ದೆ. ಫೋಟೋದೆಲ್ಲ ನೋಡಿಲ್ವಾ? Okay. ನೀವು ಅವರ ಮೇಲೆ ಕ್ರಶ್ ಆಗೋದಕ್ಕೆ ಮುಖ್ಯ ಕಾರಣ ಏನು? ಗೊತ್ತು ಹೊರಡನಕ್ಕೆ ಗೆಂಚ ಕ್ರಶ್ ಇದಕ್ಕೆ crush ಆಗಿದೆ? ಹೆಂಕ ಮನ ಸೈಲೆಂಟ್ ಇತ್ತೇರು ಎಡ್ಡೆ ಬಣ್ಣು ಒಂದೇನು ಹೆಣ್ಣಿನಿ ಸರಿ, ಎಣ್ಣೆ ಬಣ್ಣ ಇದ್ದಾರೆ. ಎಡ್ಡೆ ಬಣ್ಣಿ ನಿಮಗೆ ಏನ್ ಕಾರಣ ಹೇಳಿ, ತೊಂದ್ರೆ ಇಲ್ಲ. ಒಳ್ಳೆ ಪಾಪದ ಮಗು ತರ ಪಾಪದ ಅನ್ಸ್ತ ಸ್ಮೈಲ್ ಪಾಪದ ಮಗು ಸೈಲೆಂಟ್ ಇದ್ದಿದ್ದ. ಆಮೇಲೆ ಲವ್ ಮಾಡ್ರ ಮೇಲೆ ಗೊತ್ತಾಯ್ತು. ಸೈಲೆಂಟ್ ಇಲ್ಲ ಅಂತ ಜೋರಿದ್ದಾನೆ ಅಂತ. ಮಗು ಅಲ್ಲ ಇದು ಅಂತ ಗೊತ್ತಾಯ್ತಲ್ಲ. ನೋಡಿ, ಮಗು ಅಂತ ಅನ್ಕೊಂಡಿದ್ರಂತೆ, ಮಗು ಅಲ್ಲ ಅಂತ ಆಮೇಲೆ ಗೊತ್ತಾಯ್ತಂತೆ. ಈಗ ಹೊಸ ಬದುಕು, ಹೊಸ ನವಜೀವನಕ್ಕೆ ಎಂಟ್ರಿ ಆಗ್ತಿದ್ರಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಿದ್ರಿ, ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿತ್ತು ಈ ದೇವಸ್ಥಾನದಲ್ಲಿ ಮದ್ವೆ ಆಗಿ. ಖುಷಿ ಅವನು ಮುಲ್ಪ ಮದ್ಮೆ ಅಂದಿಲ್ಲ ಎಡ್ಡೆ ಪ್ಲೇಸ್ ಇಟ್ಟು ಮದ್ಮೆ ಅಂದಿಲ್ಲ. ಅದು ಕೂಡ 52ನೇ ವರ್ಷದ ಸಾಮೂಹಿಕ ವಿವಾಹದಲ್ಲಿ. ನೀವು ಏನಾದ್ರು ಸಾಮೂಹಿಕ ವಿವಾಹದಲ್ಲೇ ಆಗ್ಬೇಕು ಅಂತ ಏನಾದ್ರು ಕನಸು? ಏನಿಲ್ಲ ಇಲ್ಲದಕ್ಕೂ ಪಂಡಿಲಕ್ಕ ರೀ ನಿತಿನ್ ಅವರೇ, ನೀವು ನನ್ ಮದ್ವೆ ಆಗ್ತೀರಾ? ಆಗ್ತೀನಿ ಮನೇಲಿ ಒಪ್ಸಿ ಮದ್ವೆ ಆಗ್ತೀರಾ? ಖಂಡಿತ ಮನೇಲಿ ಒಪ್ಸಿ ಮದುವೆ ಆಗ್ತೀನಿ. ಆಮೇಲೆ ಸಾಂಗ್ ಬರುತ್ತೆ. ಸಾಂಗ್ ಬರುತ್ತೆ, ಆಮೇಲೆ ಸಾಂಗ್ ಬರುತ್ತೆ. ಇದು ನಾಟಕದ ಸೀನು. ಆಲ್ ದಿ ಬೆಸ್ಟ್, ನಿಮ್ಮಿಬ್ಬರ ಜೀವನ ಒಳ್ಳೇದಾಗ್ಲಿ. ಕಲಾವಿದರ ಜೀವನ ಭಾರಿ ಒಳ್ಳೇದಾಗ್ಲಿ, ಜೊತೆಗೆ ಬದುಕು ಸುಂದರ ಇರಲಿ. ತಮ್ಮ ನಿತಿನ್ ಮತ್ತು ಪೂಜಾ ಈ ದಂಪತಿಗಳಿಗೆ ಶುಭಾಶಯವನ್ನು ಹೇಳ್ತಾ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಹೀರೋ ಹೀರೋಯಿನ್ಗಳಾಗಿ ಬದುಕಿ, ನಗನಗ್ತಾ ಇರಿ, ಖುಷಿಯಾಗಿರಿ. ಬದುಕಿನಲ್ಲಿ ಸುಖ ದುಃಖ ಎಲ್ಲವೂ ಇರುತ್ತೆ, ಎಲ್ಲವನ್ನು ಸಂಭಾಳಿಸ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ ನಿಮ್ಗಿಬ್ಬರಿಗೂ ಕೂಡ ದಾಂಪತ್ಯ ಜೀವನಕ್ಕೆ ಶುಭಾಶಯವನ್ನು ಹೇಳ್ತಾ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮನ್ ಜೊತೆಗೆ ದಾಮೋದರ್ ತೊಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್, 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline,
imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048 0824 248 1096. Website www.mvshettycolleges.edu.in.